ಪತ್ರಿಕಾಗೋಷ್ಠಿಯಲ್ಲಿ ನಾವು ಸೇರಿದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಸಿನಿಮಾದ ನಿರ್ಮಾಪಕರಾದಂತಹ ಶ್ರೀ ದತ್ತಾತ್ರೇಯ ಪಾಡ್ಕರ್ ಇದ್ದಾರೆ. ಹಾಗೂ ಈ ಸಿನಿಮಾದಲ್ಲಿ ನಟಿಸಿರುವ ಶ್ರೀ ಕುಮಾರಿ ಎಲ್ಲ ಕನ್ಫ್ಯೂಸ್ ಆಯಿತು. ಅವರಿಗೆ ಮುಂಚೆಯಿಂದ ನಾವು ಶ್ರೀಮತಿ ಹೇಳಿ ತುಂಬ ಅಭ್ಯಾಸ ಆಗಿದೆ. ಹಾಗೆ ಕುಮಾರಿ ಶೈಲಶ್ರೀ ಮುಲ್ಕಿ ಇವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹಾಗೂ ಇನ್ನೂ ನಮ್ಮ ಹಿತೈಷಿ ಹಾಗೂ ನಮ್ಮ ಪ್ರೋತ್ಸಾಹಕರಾದಂತಹ ಶ್ರೀ ಪುಂಡಲಿಕ ಮಾರಟೆ ಬಂಟಕಲ್ಲು ಇವರಿದ್ದಾರೆ. ಹಾಗೂ ನಮ್ಮ ಅಸ್ತ್ರ ಪ್ರೊಡಕ್ಷನ್ನ ನಮ್ಮ ಆಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು. ಅಸ್ತ್ರ ಪ್ರೊಡಕ್ಷನ್ ಇದರ ಯತೀಶ್ ಪೂಜಾರಿ ಇದ್ದಾರೆ. ಹಾಗೂ ಈ ಸಿನಿಮಾ ಅಸ್ತ್ರ ಪ್ರೊಡಕ್ಷನ್ ಮತ್ತು ಅಂಚೆ ಕ್ರಿಯೇಷನ್ ಬ್ಯಾನರ್ ಅಲ್ಲಿ ಜಂಟಿಯಾಗಿ ಮೂಡಿ ಬರ್ತಾ ಇದೆ. ಸಿನಿಮಾ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದ ಒಂದು ಕಲೆ, ಆಚಾರ, ಸಂಸ್ಕೃತಿ ಇದೆಲ್ಲವನ್ನು ತೋರಿಸುವ ಜೊತೆಗೆ ಒಂದು ಸುಂದರ ಒಂದು ಫ್ಯಾಮಿಲಿ ಸ್ಟೋರಿ. ಆಲ್ರೆಡಿ ಈಗ ನಾವು ಮಣಿಪಾಲ, ಮಂಗಳೂರು ಹಾಗೂ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಮಾಡಿದ್ದೇವೆ. ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಮಾಜದ ಜನರಿಂದ ಹಾಗೂ ವೀಕ್ಷಕರಿಂದ ಸಿಕ್ಕಿದೆ. ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಮೌಲ್ಯಾಧಾರಿತ ಸಂದೇಶಗಳು ಈ ಸಿನಿಮಾದಲ್ಲಿದೆ. ಯಾಕಂದ್ರೆ ಸುಮಾರು ಸಿನಿಮಾ ಬರುತ್ತೆ, ಕ್ರೈಮ್ ಇರ್ಬೋದು, ಸಸ್ಪೆನ್ಸ್, ಹಾರರ್ ಇದ್ದಾರೆ. ಬಟ್ ಇದೊಂದು ಸಂಪೂರ್ಣವಾದ ಒಂದು ಸಾಂಸಾರಿಕ ಸಿನಿಮಾ. ಒಂದು ಹುಟ್ಟು ಮಗುವಿನಿಂದ ಹಿಡಿದು ಮುದುಕರವರೆಗೂ ಹಿರಿಯರು ಎಲ್ಲರೂ ಒಟ್ಟಿಗೆ ಕೂತು ನೋಡುವ ಸಿನಿಮಾ. ವಿಶೇಷವಾಗಿ ಹೆತ್ತವರು ತಮ್ಮ ಮಕ್ಕಳೊಂದಿಗೆ ಕೂತು ನೋಡಬೇಕಾದ ಸಿನಿಮಾ. ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಸಂದೇಶಗಳು ಕೊಟ್ಟಿದ್ದೇವೆ. ಈ ಸಿನಿಮಾ ಇದೇ ಬರುವ ಮೇ 16 ನಾಡಿದ್ದು ಶುಕ್ರವಾರ ಕರಾವಳಿಯಾದ್ಯಂತ ಹಾಗೂ ಕೆಲವು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಉಂಟು. ಈ ಸಿನಿಮಾದಲ್ಲಿ ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಚಿತ್ರ ಆಲ್ಮೋಸ್ಟ್ ನಮ್ಮ ಉಡುಪಿ ಭಾಗದಲ್ಲಿ ಚಿತ್ರೀಕರಣಗೊಂಡು ಈ ಸಿನಿಮಾದಲ್ಲಿ ಹೆಸರಾಂತ ಕಲಾವಿದರಾದಂತಹ ಶೋಭರಾಜ್ ಪವರ್ ಆಗ್ಬೋದು, ಮಾನಸಿ ಸುಧೀರ್ ಆಗ್ಬೋದು, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಪಾಣಾಜಿ, ಪೃಥ್ವಿ ಅಂಬರ್ ಒಂದು ವಿಶೇಷ ಪಾತ್ರ, ಹಾಗೂ ರಾಹುಲ್ ಅಮೀನ್ ಅಂತ ವಿಶೇಷ ಪಾತ್ರದಲ್ಲಿ, ಹಾಗೂ ಶೈಲಶ್ರೀ ಮುಲ್ಕಿ, ಶೀತಲ್ ನಾಯಕ್, ಅಚಲ್ ಜಿ ಬಂಗೇರ, ಅಪೂರಮಾಲ, ಚಂದ್ರಕಲಾ ರಾವ್, ತಿಮ್ಮಪ್ಪ ಕುಲಾಲ್, ನಮಿತಾ ಕಿರಣ್ ಇವರೆಲ್ಲರೂ ನಮ್ಮ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಒಂದು ಒಳ್ಳೆಯ ಕತೆ ಹಾಗೂ ಇದರೊಟ್ಟಿಗೆ ನಮ್ಮ ಸಂಗೀತ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ ಒಟ್ಟು 4 ಹಾಡುಗಳಿವೆ. ಒಂದಕ್ಕೊಂದು ಮೀರಿ ಒಂದು ಬ್ಯೂಟಿಫುಲ್ ಆದಂತಹ ಸಾಂಗ್. ಯಾಕಂದ್ರೆ ನೀವು ನೋಡ್ಬೋದು, ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಕಾರ್ತಿಕ್ ಮುಲ್ಕಿ ಇದರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಈ ಹಾಡಿಗೆ ನಮ್ಮ ರವೀಂದ್ರ ನಾಯಕ್ ಸಣ್ಣಕ್ಕೆ ಬೆಟ್ಟು ಮತ್ತು ಕ್ಲಿಂಗ್ ಜಾನ್ಸನ್ ಉಡುಪಿ ಇವರು ಸಾಹಿತ್ಯ ಬರ್ತಿದ್ದಾರೆ. ಒಂದು ಸಾಂಗ್ ಅನ್ನು ನಮ್ಮ ಗಿರಿಧರ್ ಇವರು ಕೂಡ ಒಂದು ಸಂಗೀತ ನೀಡಿದ್ದಾರೆ. ವಿಶೇಷವಾಗಿ ಈ ಸಿನಿಮಾದಲ್ಲಿ ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್ ಸರ್ ಆಗ್ಬೋದು, ವಾಸುಕಿ ವೈಭವ್ ಆಗ್ಬೋದು, ಪೃಥ್ವಿ ಭಟ್ ಹಾಗೂ ದಿಯಾ ಹೆಗಡೆ ಈ 4 ಒಳ್ಳೊಳ್ಳೆ ಸಿಂಗರ್ಸ್ ಈ ಸಿನಿಮಾಕ್ಕೆ ಹಾಡಿದ್ದಾರೆ. ಈ ಸಿನಿಮಾದ ಛಾಯಾಗ್ರಹಣ ಪ್ರಜ್ವಲ್ ಸುವರ್ಣ ಉಡುಪಿ. ಹಾಗೂ ಈ ಸಿನಿಮಾದಲ್ಲಿ ಇನ್ನು ಅನೇಕ ಕಲಾವಿದರು ನಮ್ಮ ಕರಾವಳಿಯಾದಂತ ಸುಮಾರು 50ಕ್ಕೂ ಹೆಚ್ಚಿನ ಮಕ್ಕಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಇದೊಂದು ಸಂಪೂರ್ಣ ಸಾಂಸಾರಿಕ ಸಿನಿಮಾ. ಯಾವುದೇ ರೀತಿಯ ವಲ್ಗಾರಿಟಿ ಇದರಲ್ಲಿ ಇಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂತು, ಯಾರೊಟ್ಟಿಗೆ ಬೇಕಾದ್ರೂ ಕೂತು ನೋಡುವ ಸಿನಿಮಾ. ಮೇ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಉಂಟು. ಹಾಗೆ ನಿಮ್ಮದು ವಿನಂತಿ ಅಂದ್ರೆ ಈ ಬಗ್ಗೆ ಸ್ವಲ್ಪ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ನಮ್ಮ ಸಿನಿಮಾವನ್ನು ಗೆಲ್ಲಿಸಲು ನಿಮ್ಮ ಒಂದು ಅಳಿಲು ಸೇವೆ ನಮ್ಗೆ ಬೇಕಾಗಿದೆ. ಎಲ್ಲರೂ ಈ ಬಗ್ಗೆ ನೋಡಿ ಆಗ ಸಾಧ್ಯವಾದಷ್ಟು ಪ್ರಚಾರ ಮಾಡಿ ಅಂತ ಕೇಳ್ತೇವೆ. ಹಾಗೂ ಈ ಸಿನಿಮಾದ ಬಗ್ಗೆ ನಮ್ಮ ಸಿನಿಮಾದಲ್ಲಿ ನಟಿಸುವಂತ ನಟಿ ಶೈಲಶ್ರೀ ಮುಲ್ಕಿ ಇದ್ದಾರೆ. ಅವರೊಂದು 2 ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಗ್ತಾ ಇದೆ. ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆದುರು ಬಂದಿದ್ದೇವೆ. ಲೈಟ್ ಹೌಸ್ ಅನ್ನುವಂತಹ ಸಿನಿಮಾ. ಸಂದೀಪ್ ಅವರು ನನಗೆ ತುಂಬ ವರ್ಷದ ಪರಿಚಯ. ಹಾಗಾಗಿ ಅವರು ಹೇಳಿದಾಗ ಹೀಗೆ ಒಂದು ಪಾತ್ರ ಇದೆ, ಟೀಚರ್ ಪಾತ್ರ ಅಂತ ಹೇಳುವಾಗ ತುಂಬ ಖುಷಿಯಾಯಿತು. ಖುಷಿಯಾಗಿ ನಾನು ಒಪ್ಪಿಕೊಂಡು ಮಾಡಿರುವಂತಹ ಸಿನಿಮಾ ಇದು. ಹಾಗಾಗಿ ಆ್ಯಕ್ಚುಲಿ ಪ್ರೊಫೆಷ್ನಲಿ ನೋಡ್ಲಿಕ್ಕೆ ಹೋದರೆ ನಾನು ಟ್ರೈನರ್ ಆಗಿದ್ದವಳು. ಮಕ್ಕಳಿಗೆ ಟ್ರೈನ್ ಮಾಡ್ತಾ ಸಾಫ್ಟ್ ಸ್ಕಿಲ್ಸ್ ಅನ್ನ ಕಲಿಸ್ತಾ ಇರುವಂತಹ ಒಬ್ಬಳು. ಈಗಲೂ ನಾನು ಫ್ರೀಲಾನ್ಸಿಂಗ್ ಕೆಲಸವನ್ನು ಮಾಡ್ತೇನೆ. ಸೊ ಟೀಚರ್ ಅನ್ನುವಾಗ ಆ ಒಂದು ಬಾಂಡಿಂಗ್ ನನಗೆ ತುಂಬ ಖುಷಿಯಾಯಿತು. ಪಾತ್ರದ ಮೇಲೆ ಒಲವು ಹೆಚ್ಚಾಯಿತು. ಅದಲ್ಲದೆ ಈ ಸಿನಿಮಾವನ್ನು ಅವರು ನಾನು ಮಾತಾಡಿದಾಗ ಹೇಳಿದ್ರು, ಮಕ್ಕಳಿಗೋಸ್ಕರ ಒಂದು ಮಾಡುವಂತಹ ಸಿನಿಮಾ ಇದು, ಮಕ್ಕಳಿಂದ ಮಾಡುವಂತಹ ಸಿನಿಮಾ.
ತುಂಬ ಪ್ರತಿಭೆಗಳಿಗೆ ಅವರು ಒಂದು ಅವಕಾಶವನ್ನು ನೀಡಿದ್ದಾರೆ. ಮಕ್ಕಳ ಆಡಿಷನ್ ಕೂಡ ಆಗಿದ್ರು. ಆ್ಯಂಡ್ ಒಂದು ತುಂಬ ಖುಷಿ ತರುವಂತಹ ವಿಷಯ ಏನಂತ ಹೇಳಿದ್ರೆ, ಆಡಿಷನಲ್ಲಿ ಸುಮಾರು ಎಷ್ಟು ಮಕ್ಕಳು ಬಂದಿದ್ರು? ಅಲ್ಲ, ಸಿಲೆಕ್ಟ್ ಅಲ್ಲ, ತುಂಬ ಒಂದು ಐ ಥಿಂಕ್ ಮೋರ್ ದೆನ್ 100 ಸ್ಟೂಡೆಂಟ್ಸ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. ಖುಷಿಯಾಗಿರುವಂತಹ ವಿಷಯ ಏನಂದ್ರೆ, ಅದರಲ್ಲಿ ಹೈಯೆಸ್ಟ್ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಆದಷ್ಟು ಎಲ್ಲರನ್ನ ತೋರಿಸುವಂತಹ ಪ್ರಯತ್ನ ಲೈಟ್ ಹೌಸಲ್ಲಿ ಆಗಿದೆ. ಪ್ರತಿಭೆಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅದೊಂದು ನನಗೆ ತುಂಬ ಇಷ್ಟವಾದಂತಹ ವಿಷಯ. ಯಾಕೆಂದರೆ ಆಡಿಷನ್ ಪ್ರಾಸೆಸ್ ಥ್ರೂ ಔಟ್ ನಾನು ಹೇಳ್ತಾ ಇದ್ದೆ ಏನಾಗ್ತಾ ಇದೆ, ಆಡಿಷನ್ ನಡೀತು, ಮಕ್ಕಳನ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಾ. ಸೊ ಸಂದೀಪ್ ಅವ್ರು ನಮಗೆ ಒಂದೇ ವಿಷಯ ಹೇಳಿದ್ರು, ಅದೇನಂತ ಹೇಳಿದ್ರೆ, ಆದಷ್ಟು ಮಕ್ಕಳಿಗೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ, ಒಂದೆರಡು ಮಕ್ಕಳನ್ನ ಸೆಲೆಕ್ಟ್ ಮಾತ್ರ ಮಾಡಲಿಲ್ಲ ಅಂತ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು ಈ ಪ್ರಾಜೆಕ್ಟಿಗೆ ವೆರ್ ಐ ವಾಸ್ ಆನ್ ಬೋರ್ಡೆಡ್. ಆ್ಯಂಡ್ ಲೈಟ್ ಹೌಸ್ ಸಿನಿಮಾ ಭಾರಿ ಚಂದವಾಗಿ ಮೂಡಿ ಬಂದಿರುವಂತಹ ಸಿನಿಮಾ. ಸಿನಿಮಾಟೋಗ್ರಫಿ ಆಗಿರಲಿ, ಅದರಲ್ಲಿ ತೋರಿಸುವಂತಹ ಒಂದು ಉಡುಪಿಯ ಒಂದು ಸೊಬಗು ಏನಿರಬಹುದು, ಸಾಂಗ್ ನೋಡುವಾಗಲೇ ಒಂದು ಅಷ್ಟು ಖುಷಿ ಆಗುತ್ತೆ. ಆಲ್ರೆಡಿ ರಿಲೀಸ್ ಆಗಿರುವಂತಹ ಉಡುಪಿ ಸಾಂಗ್. ಸೊ ಚಿತ್ರೀಕರಣ ಆಗಿರ್ಬೋದು, ಒಂದು ಮಕ್ಕಳನ್ನ ಕ್ಯಾಪ್ಚರ್ ಮಾಡಿರುವಂತಹ ಒಂದು ರೀತಿ ಆಗಿರ್ಬೋದು, ಮುಖ್ಯವಾಗಿ ಕೊಟ್ಟಿರುವಂತಹ ಸಂದೇಶ ಈ ಸಿನಿಮಾದಲ್ಲಿ ಈಗಿನ ಮಕ್ಕಳಿಗೆ ಅದು ತುಂಬ ಬೇಕಿರುವ ಅಂತಹ ಒಂದು ಸಂದೇಶಗಳು ಈ ಚಿತ್ರದಲ್ಲಿದೆ. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಬಳಸುವ ಈ ಟೈಮಲ್ಲಿ ಮಕ್ಕಳು ಇಂತಹ ಫಿಲ್ಮನ್ನು ನೋಡಿ ಒಂದು ಅವರಿಗೆ ಬೇಕಾದಂತಹ ಒಂದು ಇನ್ಫಾರ್ಮೇಶನ್ ಏನೆಲ್ಲ ಮಕ್ಕಳ ಒಂದು ಏಜಿಗೆ ಬೇಕು, ಅವರಿಗೆ ಅರ್ಥ ಆಗುವಂತೆ ಲೈಟ್ ಹೌಸ್ ಫಿಲ್ಮ್ ಹೇಳಿಕೊಟ್ಟಿದೆ. ನನಗಂತೂ ತುಂಬಾ ಖುಷಿಯಾಗಿದೆ ಇಂತಹ ಒಂದು ಟೀಮ್ ಜೊತೆ. ಯಾಕೆಂದರೆ ಆಮ್ಚೆ ಕ್ರಿಯೇಷನ್ಸ್ ಆಗಿರ್ಬೋದು ಅಥವಾ ಅಸ್ತ್ರ ಪ್ರೊಡಕ್ಷನ್ಸ್ ಆಗಿರ್ಬೋದು, ಅವರ ಬ್ಯಾನರಲ್ಲಿ ಬಂದಿರುವಂತಹ ಫಿಲ್ಮ್ಸ್ಗಳು ಒಂದು ಛಾಪನ್ನು ಖಂಡಿತ ಒಂದು ಬೀಳಿಸುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಇದೆ ನನಗೆ ಅವ್ರ ಜೊತೆ ಅಸೋಸಿಯೇಟ್ ಆಗಿರುವಂಥದ್ದು ಈ ಚಿತ್ರದಲ್ಲಿ. ಹಾಗೆ ಶೋಭರಾಜ್ ಪಾವ್ರವರು ಒಂದು ಪ್ರಧಾನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆ ಶಶಿಕಲಾ ಟೀಚರ್ ಆಗಿ ಒಂದು ಪಾತ್ರವನ್ನು ನಿರ್ವಹಿಸಿ ನನಗೆ ತುಂಬಾ ಖುಷಿ ಆಯಿತು. ನಾಳ್ದು ಅದೇ ಮೇ 16ಗೆ ರಿಲೀಸ್ ಆಗಲಿಕ್ಕಿದೆ. ಎಲ್ಲರೂ ಬಂದು ನೋಡಬೇಕು ಸಿನಿಮಾವನ್ನು. ಆ್ಯಂಡ್ ಬಹಳ ಚೆನ್ನಾಗಿ ನೀವು ಪ್ರಚಾರ ಖಂಡಿತ ಮಾಡ್ತೀರಾ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರೊಡಕ್ಷನ್ ಇದರ ಒಬ್ಬರು ಮುಖ್ಯವಾದಂತಹ ಯತೀಶ್ ಪೂಜಾರಿ ಇದ್ದಾರೆ. ದಯವಿಟ್ಟು ಅವರು ಒಂದು ಎರಡು ಮಾತಾಡಬೇಕಂತ ಕೇಳ್ತೇನೆ. ಮಾತರಿಗಳ ನಮಸ್ಕಾರ. ಆಮ್ಚೆ ಕ್ರಿಯೇಷನ್ ಬ್ಯಾನರ್ ತಯಾರಾಯಣಂಚಿನ ಒಂಜಿ ಸಹಭಾಗಿತ್ವವನ್ನು ಮಂತದ್ದು ಈ ಒಂಜಿ ಪ್ರೊಡಕ್ಷನ್ ಮಂತದೆ. ದಯವಿಟ್ಟು ಅಸ್ತ್ರ ಪ್ರೊಡಕ್ಷನ್ ಲೈಟ್ ಆದ ಒಂಜಿ ಪಾರ್ಟ್ ಆದ ಉಪ್ಪುನಂಚಿನ ಒಂಜಿ ಬ್ಯಾನರ್. ಸೊ ಅಂಚಾದ ಪುನಃ ಒಂದು ಮೇ 14ಕ್ಕೆ ಬಿಡುಗಡೆ ಅವನುಂಡು ಲಂಚುಲಾಲ್ ಮೇಲಿನ ಅನುಪಸ್ಥಿತಿಗೆ ಯಾನೆ 3 ಕುಲ್ಗಡೆ ಅವನಾರೆ ಬಿದಾಯಿ ಉಳಿದ ಅಂಚಾದ ಪುನಃ ಯಾನೆ ಇದಕ್ಕೆ. ಸೊ 14ಕ್ಕೆ ರಿಲೀಸ್ ಅವನು ದಯವಿಟ್ಟು ಸಂದೀಪ್ ಕಾಮತ್ ಮೇರ್ನ ತುಂಬ ಅಂಚೆ ಸಂಸಾರ ಪಿಕ್ಚರ್ ಬಾರಿ ಪೊರ್ಲುಡೆ 3 ಬದಿ ಬಾರಿ ಪೊರ್ಲುದ ಪುಗಾರ್ಪೆನೆ ಪರದಿಲ್ಲ ಅಂಚನೆ ಈ ಒಂದು ಪಿಕ್ಚರ್ ಮಲ್ಲ ಸಾಹಸ ಮಾಡಿದ್ರು. ದಯವಿಟ್ಟು ಮಾತ ಮಲ್ಲ ಕಲಾವಿದರು ಒಟ್ಟು ಸೇರಿ ಮಂದಿನಂಚಿನ ಪಿಕ್ಚರ್ ಲೈಟ್ ಹೌಸ್. ಸೊ ಮಾತೆಲ್ಲ ನಿಕನ ಒಂಚಿ ಸಹಕಾರ ತುಂಬಲ ಕೊಡ್ತಾರೆ. ನನ್ನಲ್ಲ ಈ ಒಂಚಿ ಲೈಟ್ ಹೌಸ್ ಫಿಲ್ಮ್ಗಳ ಕೊಂಡು ಬಂದ್ಕೊಂಡು ಸ್ವಲ್ಪ ಲೈಟ್ ಹೌಸ್ ಈ ಚಲನಚಿತ್ರವನ್ನು ನಾವು ಸುಮಾರು 1-1.5 ವರ್ಷದಿಂದ ಶೂಟಿಂಗ್ ಪ್ರಾರಂಭಿಸಿ ಈಗ 16ನೇ ತಾರೀಕಿಗೆ ತೆರೆ ಕಾಣಲಿಕ್ಕಿದೆ. ಕರ್ನಾಟಕದಾದ್ಯಂತ ವಿಶೇಷವಾಗಿ ಕರಾವಳಿ ಭಾಗದ ಶೂಟಿಂಗ್ ಮಾಡಿದ್ದೇವೆ. ಮತ್ತು ಕರಾವಳಿ ಭಾಗದ ಬೇರೆ ಬೇರೆ ಮಕ್ಕಳು ಹಾಗೂ ಕಲಾವಿದರನ್ನು ಸೇರಿಸಿ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ. ಸುಮಾರು 50ಕ್ಕೂ ಹೆಚ್ಚು ಮಕ್ಕಳು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ನಾವು ಹಲವಾರು ಪ್ರೀಮಿಯರ್ ಶೋಗಳನ್ನು ಕೂಡ ಮಾಡಿದ್ದೇವೆ. ಒಂದು 8-10 ಲೊಕೇಶನ್ನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ದೇವೆ. ಎಲ್ಲ ಪ್ರೀಮಿಯರ್ ಶೋಗಳಲ್ಲಿ ಕೂಡ ಒಂದು ಒಳ್ಳೆಯ ಅದ್ಭುತವಾದ
ಫೀಡ್ಬ್ಯಾಕ್ ಬಂದಿದೆ. ಅದರಿಂದ ಈ ಸಿನಿಮಾ ನಿಜವಾಗಿ ಒಂದು, ಯಾಕಂದರೆ ಇದರಲ್ಲಿ ನೇತ್ರದಾನದ ಬಗ್ಗೆ ಒಂದು ಒಳ್ಳೆಯ ಸಂದೇಶ ಇದೆ. ಅದರಿಂದ ಇನ್ಸ್ಪೈರ್ ಆಗಿ, ಮೋಟಿವೇಟ್ ಆಗಿ ಹಲವಾರು ಜನರು, 2 ದಿನ ಹಿಂದೆ ನಾವು ಉಡುಪಿಯಲ್ಲಿ ಒಂದು ನೇತ್ರದಾನ ಒಪ್ಪಿಗೆ ಅಭಿಯಾನ ಕೂಡ ಮಾಡಿದ್ದೇವೆ. ಅದರ ಹಲವಾರು ಜನರು ನೇತ್ರದಾನದ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟು, ಅದೊಂದು ಒಳ್ಳೆಯ ಡೆವಲಪ್ಮೆಂಟ್, ಜನರ ಸಮಾಜದಲ್ಲಿ ಒಂದು ಬದಲಾವಣೆ ತರತಕ್ಕಂತಹ ಒಂದು ಕೆಲಸ ನಡೀತಾ ಇದೆ. ಅದರಿಂದ ನಮ್ಮ ಮಿತ್ರರು ಸಿನಿಮಾದ ಬಗ್ಗೆ ಚೆನ್ನಾಗಿ ಹೇಳಿದರು. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ. ನಾನು ತಮ್ಮ ಮೂಲಕ ಕರ್ನಾಟಕದ 7 ಕೋಟಿ ಜನರಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುವುದಂದ್ರೆ, ಇದು ಫ್ಯಾಮಿಲಿ ಹಾಗೂ ಮಕ್ಕಳ ಒಟ್ಟಿಗೆ ಕುತ್ಕೊಂಡು ನೋಡತಕ್ಕಂಥ ಸಿನಿಮಾ. ಇದರಲ್ಲಿ ಐಟಮ್ ಸಾಂಗ್ಗಳು, ಗ್ಲಾಸ್ ಹೊಡೆಯೋದು, ಕಾರ್ ಹೊಡೆಯೋದು ಅಂಥದ್ದು ಯಾವುದೂ ಇಲ್ಲ. ಒಂದು ಒಳ್ಳೆಯ ಇಮೋಷನಲ್ ಸ್ಟೋರಿ, ಮನಮುಟ್ಟುವ ಭಾವನಾತ್ಮಕವಾದ ಒಂದು ಚಿತ್ರವನ್ನು ನಾವು ಕೊಟ್ಟಿದ್ದೇವೆ. ಅದರಿಂದ ಇದನ್ನೆಲ್ಲ ತಮ್ಮ ಮೂಲಕ ನಮಗೆ ಸಪೋರ್ಟ್ ಮಾಡಿ, ಇಡೀ ಕರ್ನಾಟಕದ ಜನತೆಗೆ ತಾವು ಇದರ ಬಗ್ಗೆ ಪ್ರಚಾರವನ್ನು ಮಾಡಿ ನಮಗೆ ಸಹಕರಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಡ್ತೇನೆ. ನಮ್ಮ ಗುರುಗಳು ಹಾಗೂ ನಮ್ಮ ಸಪೋರ್ಟರ್ ಇವರು ಪುಂಡರೀಕ ಮರಾಠೆಯವರು, ಅವರು ಒಂದು 2 ಮಾತನ್ನು ಆಡಬೇಕಂತ ಹೇಳಿ ಕೇಳ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಲೈಟ್ ಹೌಸ್ ಬೆಳಕನ್ನು ಕೊಡುವಂಥದ್ದು, ದೀಪಸ್ತಂಭವನ್ನ ಒಂದು ಮಾದರಿಯಾಗಿ ಇಟ್ಟುಕೊಂಡು ಅದರ ಸುತ್ತ ಹೆಣದ ಒಂದು ಚಿತ್ರ. ಅವರು ಹೇಳಿದ ಈಗಾಗಲೇ ಅದರ ಪರಿಚಯವನ್ನು ಸಾಕಷ್ಟು ಹೇಳಿದ್ದಾರೆ. ನಾನು ಅದರಲ್ಲಿ ಮೆಚ್ಚಿಕೊಂಡದ್ದು, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳೆಲ್ಲ ಮುಚ್ಚುತ್ತಾ ಇವೆ, ಆಂಗ್ಲ ಮಾಧ್ಯಮ ಶಾಲೆಗಳು ತಲೆ ಎತ್ತುತ್ತಾ ಇವೆ. ಯಾವಾಗ ಮಾತೃಭಾಷಾ ಶಿಕ್ಷಣ ನಶಿಸಿ ಹೋಗ್ತದೋ ಅದರ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ, ಪರಂಪರೆ, ಜನಪದ ಏನೆಲ್ಲ ಹಿಂದಿನಿಂದ ಬಂದಿದೆ ಅದು ಮುಂದಿನ 2-3 ಪೀಳಿಗೆ ನಶಿಸಿ ಹೋಗುವಂಥದ್ದು ವಾತಾವರಣ ಈಗಲೇ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಒಂದು ಪೂರಕವಾಗಿ ಕನ್ನಡ ಮಾಧ್ಯಮ ಶಾಲೆಯಿಂದಲೇ ಆರಂಭ ಮಾಡಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನೇತ್ರದಾನದ ಮಹತ್ವ ಕೊಟ್ಟು ಸಣ್ಣ ಮಕ್ಕಳಲ್ಲಿ ಒಂದು ಒಳ್ಳೆಯ ಮೌಲ್ಯವನ್ನ, ಸೇವಾ ಮನೋಭಾವವನ್ನು ರೂಢಿಸಿಕೊಳ್ಳುವಂತ, ಬಾಲ್ಯದಲ್ಲಿ ಅವರ ಒಂದು ಸಂಸ್ಕಾರವನ್ನ ಬೆಳೆಸುವಂತ, ಒಂದು ಸಂದೇಶ ನೀಡುವಂತ ಒಂದು ಅತ್ಯುತ್ತಮ ಚಿತ್ರ. ಅದು 2-2.25 ಗಂಟೆ ಇದು ಪ್ರದರ್ಶನ ಆಗ್ತದೆ. ಆ ರೀತಿಯ ಒಂದು ಒಳ್ಳೆ ಮೌಲ್ಯವನ್ನು ಕೊಟ್ಟಿದ್ದಾರೆ. ಇಡೀ ಏನು ಈಗಿನ ಎಲ್ಲ ಫಿಲ್ಮ್ಗಳದ್ದು ಬೆಟ್ಟಿಂಗ್ ಆಗಲಿ ಅಥವಾ ಬೇರೆ ಬೇರೆ ಅಂತ ಅಲ್ಲಿ ಎಂಥದಿಲ್ಲ, ಅಷ್ಟು ಆರಂಭದಿಂದ ಕೊನೆವರೆಗೆ ಎಲ್ಲರನ್ನ ಹಿಡಿದಿಟ್ಟುಕೊಳ್ಳುತ್ತದೆ. ಬರುವಾಗ ಕಣ್ಣೆಲ್ಲ ಒದ್ದೆ ಮಾಡಿಕೊಂಡು ಎಲ್ಲ ಪ್ರೇಕ್ಷಕರನ್ನ ಮನ ಮುಟ್ಟಿ ಹೊರಗೆ ಬರ್ತಾರೆ ಅವರು. ಅಂದ್ರೆ ಆ ರೀತಿಯ ಒಂದು ಮೌಲ್ಯಾಧಾರಿತ, ಹಿರಿಯರು ಕಿರಿಯರು ಒಟ್ಟಿಗೆ ನೋಡುವಂತಹ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತಹ ಒಂದು ಚಿತ್ರಣ ಮಾಡಿದ. ತಾವು ಕೂಡ ಇದನ್ನೆಲ್ಲ ನೋಡಬೇಕು. ನಾಳೆ ನಾವು ಉಡುಪಿ ನಮ್ಮದೇ ಕ್ಲಬ್ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೇವೆ. ನಮಸ್ಕಾರ. ಭಾರತ್ ಸಿನಿಮಾಸ್ ಆಗ್ಬೋದು, ಮತ್ತು ಯಾಕಂದ್ರೆ ಈ ವಾರ ಸುಮಾರು ಕನ್ನಡ ಸಿನಿಮಾಗಳು ಬರೋದಿದೆ. ಹಾಗೆ ನಾವು ಈ ಕರಾವಳಿಯಲ್ಲಿ ಶೂಟಿಂಗ್ ಆದ ಕಾರಣ ಕರಾವಳಿಯ ಕಲಾವಿದರೆ ಜಾಸ್ತಿ ಇರೋದ್ರಿಂದ ಕರಾವಳಿಯಲ್ಲಿ ಜಾಸ್ತಿ ಮಹತ್ವ ಕೊಡ್ತೇವೆ. ಇಲ್ಲಿ ಸಿನಿಮಾ ಗೆಲ್ಲಬೇಕು, ಅನಂತರ ಬೇಕಾದ್ರೆ ಹೊರಗೆ ಹೋದ್ರು ಪರವಾಗಿ ಇಲ್ಲಿ ಆಡಿಯನ್ಸ್ ನಮ್ಮ ಸಂಸ್ಕೃತಿ ಆಗ್ಬೋದು. ಯಾಕಂದ್ರೆ ಬ್ಯೂಟಿಫುಲ್ ಆಗಿ ನಾವು ನಮ್ಮ ಕರಾವಳಿಯ ಭಾಗವನ್ನು ಬಹುಶಃ ಮೇಡಮ್ ಫಿಲ್ಮ್ ನೋಡಿದ್ದಾರೆ. ಕರಾವಳಿ ಭಾಗದ ಬೀಚ್ ಆಗ್ಬೋದು, ಅಲ್ಲಿಯ ನೇಚರ್ಸ್ ಆಗ್ಬೋದು, ಎಲ್ಲವನ್ನು ಚಂದ ಮಾಡಿ ತೋರಿಸುವಂತ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಸಿನಿಮಾದ ನೋಡ್ಬೋದು ಎಲ್ಲೆಲ್ಲಿ ಹೋಗಿ ತೆಗಿದ್ದಾರೆ, ಬಟ್ ನಮ್ಮ ಇಷ್ಟೊಂದು ಒಳ್ಳೆ ಲೊಕೇಶನ್ಸ್ ಇದೆ, ಬಹುಶಃ ಅದರ ಬಗ್ಗೆ ಜನರು ಪ್ರಯತ್ನ ಮಾಡ್ತಿಲ್ಲ. ಯಾಕಂದ್ರೆ ನಮ್ಮದೇ ಇರುವಾಗ ಲೊಕೇಶನ್ಸ್ ನಾವು ಹೊರಗೆ ಹೋಗುವ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮ ಊರೇ ನಮ್ಗೆ ಯಾವಾಗಲೂ ಮೇಲ್ ಅಂತ ಹೇಳ್ತೇನೆ. ಸೊ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದೇವೆ. ಬಹುಶಃ ಒಳ್ಳೆ ಸಿನಿಮಾ ಮಾಡಿದ್ದೇವೆ ಅಂತ ನಮ್ಮ ಒಂದು ಅಭಿಪ್ರಾಯ ಬಂದಿದೆ. ಸಿಂಗಲ್ ಸ್ಕ್ರೀನ್ ಅದೇ. ಈಗ ನಾವೀಗ ಇಲ್ಲಿ ಲೋಕಲ್ ಹೇಳಿದ್ರೆ ನಮ್ದು ಈಗ ರಾಧಿಕಾ, ಕಲ್ಪನಾ ಮತ್ತೆ ಬೆಳ್ತಂಗಡಿಯ ಭಾರತ್ ಇದು ಮಾಡಿದ್ದೇವೆ ಈಗ. ಮತ್ತೆ ಅದ್ರ ಜೊತೆಗೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಂಬೈನ್ ಮಾಡಿದ್ದೇವೆ. ಇದು ಕನ್ನಡ, ಮಂಗಳೂರು ಕನ್ನಡದಲ್ಲಿ. ಅಂದ್ರೆ ಒಂದು ಟೋಟಲ್ ಹೇಳಿದ್ರೆ ಫುಲ್ಲಿ ಎಮೋಷನಲ್ ಸಿನಿಮಾ ಇದು. ಇವ್ರು ಹೇಳಿದಾಗೆ ಈಗ ಹೇಗೆ ಬರುವಾಗ ನಡ್ಕೊಂಡು ಬರ್ತಾರೋ, ಹೋಗುವಾಗ ಅಷ್ಟೇ ಅಳ್ತಾ ಹೋಗ್ತಾರೆ. ಕಣ್ಣಂಚಲ್ಲಿ ನೀರು ತರಿಸುವ ನಮ್ಮ ಎಲ್ಲ ಕಲಾವಿದರು ಬಹುಶಃ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಎಸ್, ಅದೇ ಹೇಳಿದ ನಾನು. ಕಾಮಿಡಿ ಕೂಡ ಇದೆ, ಕಾಮಿಡಿ ಕೂಡ ಇಲ್ಲ ಅಂತಿಲ್ಲ, ಕಾಮಿಡಿ ಕೂಡ ಇದೆ. ನಾನು ಹೇಳುದಂದ್ರೆ ಸಿನಿಮಾ ಬೇರೆ ಬೇರೆ ಬರ್ತದೆ, ಬೇರೆ ಬೇರೆ ರೀತಿಯ ಬರ್ತದೆ. ನಿಮ್ಗೊಂದು ಸಾಂಸಾರಿಕ ಮೌಲ್ಯ ಇದರಲ್ಲಿ ಕಲಿಬಹುದು.
ಯಾವ ರೀತಿ ಸಮಾಜ ಇದೆ ಈಗ, ಯಾವ ರೀತಿ ನಾವು ನಡ್ಕೋಬೇಕು, ಇದನ್ನು ಕಾಮಿಡಿ ಜೊತೆ ಒಂದು ಒಳ್ಳೆಯ ಕಥೆಯನ್ನು ಕೊಟ್ಟಿದ್ದೇವೆ. ಸೊ ಇದು ಕಮರ್ಷಿಯಲ್ ಲುಕ್ ಕಮರ್ಷಿಯಲ್ ಸಿನಿಮಾ ಹೇಳ್ಬೋದು, ಬಟ್ ಆದ್ರೆ ಫೈಟಿಂಗ್ ಎಲ್ಲ ಎಂತ ಇಲ್ಲ, ಒಂದು ಟೋಟಲಿ ಒಂದು 100% ಫ್ಯಾಮಿಲಿ ಪ್ಯಾಕೇಜ್.